ಬೈ ಫ್ರಮ್ ಜೆ.ಸಿ ಅಭಿಯಾನವನ್ನು ಮಾಡ್ತಾ ಈಗ ವಿಸ್ಮಯ ಈವೆಂಟ್ ಪ್ಲಾನರ್ಸ್ ಅವರ ಜೊತೆ ಮಾತಾಡುವಂತ ಬಂದಿದ್ದೇವೆ. ಅವರು ನಮ್ಮ ಜೆಕಾಮ್ನ ಸದಸ್ಯರು, ಜೆ.ಸಿ ಪುತ್ತೂರಿನ ಹೊಸ ಸದಸ್ಯರು. ಅವರ ಈಗ ಒಂದು ಕಳೆದ 4-5 ವರ್ಷಗಳಿಂದ ಅವರ ಒಂದು ಈ ವಿಷಯವನ್ನು ಇಟ್ಟುಕೊಂಡು ಪುತ್ತೂರು ಮತ್ತು ಇಡೀ ದಕ್ಷಿಣ ಕನ್ನಡಾದ್ಯಂತ ವಿಸ್ಮಯ ವೆಡ್ಡಿಂಗ್ಸ್ ಅಥವಾ ವಿಸ್ಮಯ ವೆಡ್ಡಿಂಗ್ ಆ್ಯಂಡ್ ಪ್ಲಾನರ್ಸ್ ಅಂತೇಳಿ ಈ ಥರ ಒಂದು ಹೆಸರಿನಡಿಯಲ್ಲಿ ಅವರ ಸರ್ವಿಸಸ್ಸನ್ನು ಕೊಡ್ತಾ ಇದ್ದಾರೆ. ಸೊ ಅವ್ರ ಹತ್ರ ಕೇಳೋ ನಾವು ಏನೆಲ್ಲ ಅವರು ಮಾಡ್ತಾರೆ ಮತ್ತು ಅವರ ಸರ್ವಿಸಸ್ ಏನು, ಅವರ ವಿಶೇಷತೆಗಳೇನು ಅಂತ ಅವರ ಬಾಯಿಂದನೇ ಕೇಳುವ. ಏನೆಲ್ಲ ಅವರ ಸರ್ವಿಸಸ್ ಏನೆಲ್ಲ ಇದೆ, ಅವರ ಪ್ರಾಡಕ್ಟ್ಸ್ಗಳೇನಿದೆ ಅಂತ ಅವರನ್ನು ಕೇಳುವ. ಸರ್ ನಮಸ್ತೆ. ನಮಸ್ತೆ ಸರ್. ನೀವು ನಿಮ್ಮ ಜರ್ನಿಯನ್ನು ಹೇಗೆ ಸ್ಟಾರ್ಟ್ ಮಾಡಿದ್ರಿ, ನಿಮ್ಮ ಸರ್ವಿಸಸ್ಗೆ ಏನು ಅಂತೇಳಿ ನಮ್ಮ ವೀಕ್ಷಕರಿಗೆ ಹೇಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮಸ್ತೆ ವೀಕ್ಷಕರೇ, ನಮ್ಮದು ವಿಸ್ಮಯ ವೆಡ್ಡಿಂಗ್ ಪ್ಲಾನರ್ ಅಂತ. ಇದು ಸಾಧಾರಣ 2017 ಸ್ಟಾರ್ಟ್ ಆಗಿದೆ, ಪ್ರಾರಂಭವಾಗಿದೆ. ನಾವು ಬಂದುಬಿಟ್ಟು ವೆಡ್ಡಿಂಗ್ ಆಗಿರಲಿ, ಎಂಗೇಜ್ಮೆಂಟ್ ಆಗಿರಲಿ, ಬರ್ತ್ಡೇ ಇವೆಂಟ್ಸ್ ಆಗಿರಲಿ, ಅಥವಾ ಕ್ರಾಡಲ್ ಸೆರೆಮನಿ ಆಗಿರಲಿ, ಬೇಬಿ ಶೋಸ್ ಆಗಿರಲಿ, ಎಲ್ಲ ತರಹದ ಇವೆಂಟ್ಗಳನ್ನು ನಾವು ನಡೆಸಿಕೊಡ್ತೇವೆ. ನಿಮಗೆ ವಿಸ್ಮಯ ವೆಡ್ಡಿಂಗ್ ಪ್ಲಾನರ್ ನಾವು ಯಾವ ಥರ ಮಾಡಿಕೊಡ್ತೇವೆ ಅಂದರೆ, ಒಂದು ಪ್ರೋಗ್ರಾಮನ್ನು ಯಾವ ಥರ ಡಿಸೈನ್ ಮಾಡಬೇಕು. ಒಂದು ಮೆಹಂದಿ ಇವೆಂಟ್ ಅಂತ ನಾವು ಡಿಸೈಡ್ ಮಾಡಿದರೆ, ಈಗ ಒಂದು ಮೆಹಂದಿ ಇವೆಂಟನ್ನು ಯಾವ ಥರ, ಒಂದು ಹಲ್ದಿ ಇವೆಂಟ್ ಆಗಿರಲಿ, ಹಲ್ದಿಯಿಂದ ಸ್ಟಾರ್ಟ್ ಆಗಿ ಮೆಹಂದಿ ಇಡುವ ಕಾರ್ಯಕ್ರಮ, ಮತ್ತು ಅದರ ನಂತರ ಡ್ಯಾನ್ಸ್ ಪ್ರೋಗ್ರಾಮ್ಸ್, ಕಲ್ಚರಲ್ ಪ್ರೋಗ್ರಾಮ್ಸ್ ಮತ್ತು MC ಆ ಥರ ನೀಟಾಗಿ ಚೆನ್ನಾಗಿ ಮ್ಯಾನೇಜ್ ಮಾಡಿಕೊಡ್ತೇವೆ. ಈಗ ವೆಡ್ಡಿಂಗ್ ಬಂದರೆ ಮದುವೆಗೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಉಂಟು, ಅದಕ್ಕೆ ಸಂಬಂಧಪಟ್ಟ A to Z ರಿಕ್ವೈರ್ಮೆಂಟ್ಸ್ಗಳನ್ನು, ಡೆಕೋರೇಷನ್ ಆಗಿರಲಿ, ಫೋಟೋಗ್ರಫಿ ಆಗಿರಲಿ, ಅರೇಂಜ್ಮೆಂಟ್ಸ್ ಆಗಿರಲಿ, ಆ ಎಲ್ಲ ರಿಕ್ವೈರ್ಮೆಂಟ್ಸ್ಗಳನ್ನು ನಾವು ಅಚ್ಚುಕಟ್ಟಾಗಿ ನಿಮಗೆ ಹ್ಯಾಂಡ್ ಓವರ್ ಮಾಡಿಕೊಡ್ತೇವೆ. ಆ್ಯಂಡ್ ನಿಮಗೆ ರಿಸೆಪ್ಷನ್ಸ್ ಆಗಿರಲಿ, ರಿಸೆಪ್ಷನ್ಗೆ ಸಂಬಂಧಪಟ್ಟ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ ಆಗಿರಲಿ, ನಿಮಗೆ ಕ್ಯಾಟ್ರಿಂಗ್ ಸರ್ವಿಸಸ್ ಆಗಿರಲಿ, ಅಥವಾ ಅರೇಂಜ್ಮೆಂಟ್ ಸೆಕ್ಷನ್ ಆಗಿರಲಿ, ಆರ್ ಪ್ರೋಗ್ರಾಮ್ MC ಆಗಿರಲಿ, DJs ಆಗಿರಲಿ, ಎಲ್ಲವನ್ನು ಸಹ ನಾವು ನಮ್ಮ ಸೈಡಿಂದ ಅರೇಂಜ್ ಮಾಡಿಕೊಡ್ತೇವೆ. ಹಾಗೂ ನಿಮಗೆ ಪ್ರೋಗ್ರಾಮನ್ನು ವೆರಿ ನೀಟಾಗಿ ಮ್ಯಾನೇಜ್ ಮಾಡಿಕೊಡ್ತೇವೆ. ನಮಗೆ ವಿಸ್ಮಯ ವೆಡ್ಡಿಂಗ್ ಪ್ಲಾನರ್ ಅಂದರೆ ಯಾವ ಥರ ಅಂದರೆ, ನಿಮ್ಮ ಮನೆಯ ನಿಮ್ಮ ಮನೆಯ ಮಗನ ಥರ. ಯಾಕೆಂದರೆ ಎಲ್ಲ ನಮಗೊಮ್ಮೆ ಹ್ಯಾಂಡ್ ಓವರ್ ಮಾಡಿದರೆ ಸಾಕು, ನಿಮಗೆ ಹೇಗೆ ಬೇಕೋ ಹಾಗೆ ನಾವು ಮಾಡಿಕೊಡಲಿಕ್ಕೆ ನಾವು ತಯಾರಿದ್ದೇವೆ. ಹಾಗೂ ಯಾವುದೇ ಟೆನ್ಷನ್ ಇಲ್ಲದೆ ನಿಮಗೆ ನಿಮ್ಮ ಮನೆಯ ಮಗನ ಥರ ಮಾಡಿಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ. ಈಗ ಹೊಸದಾಗಿ ನಾವು ಇಂಟೀರಿಯರ್ ಡೆಕೋರೇಷನ್ಸನ್ನು ಈಗ ಹೊಸದಾಗಿ ಪ್ರಾರಂಭ ಮಾಡಿದ್ದೇವೆ. ವಿಸ್ಮಯ ವೆಡ್ಡಿಂಗ್ ಪ್ಲಾನರ್ ಮತ್ತು ಇಂಟೀರಿಯರ್ ಡೆಕೋರೇಷನ್ಗೆ ನಾವು ಕಾಲಿಟ್ಟಿದ್ದೇವೆ. ಆ್ಯಂಡ್ ಈಗ ನಿಮಗೆ ಆಫೀಸ್ ಆಗಿರ್ಬೋದು, ಅಥವಾ ಯಾವುದೇ ಹೋಟೆಲ್ ರೆಸ್ಟೋರೆಂಟ್ಗಳಾಗಿರ್ಬೋದು, ಡಿಫ್ರೆಂಟ್ ಟೈಪ್ ಅಂದರೆ ಒಂದು ಮಾಮೂಲಿ ಮಾಡುವುದಕ್ಕಿಂತ ಒಂದು ಹೊಸತನದಲ್ಲಿ ನಾವು ಪ್ರಾರಂಭ ಮಾಡ್ತಿದ್ದೇವೆ. ಆ್ಯಂಡ್ ನಿಮ್ಮದೆಲ್ಲ ಸಪೋರ್ಟ್ ಮತ್ತು ಆಶೀರ್ವಾದ ನಮಗೆ ಬೇಕು ಅಂತ ವೀಕ್ಷಕರಲ್ಲಿ, ಸುದ್ದಿವಾಹಿನಿಯ ವೀಕ್ಷಕರಲ್ಲಿ ಕೇಳ್ಕೊಡ್ತಿದ್ದೇನೆ. ಇಷ್ಟು ಹೊತ್ತು ನಮ್ಮ ಜೊತೆ ಸಾಯಿರಾಮ್ ಅವರು ಭಾಳ ಸುಂದರವಾಗಿ ಅವರ ಸರ್ವಿಸಸ್ನ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮ್ಮ ಜೀವನ ಉಜ್ವಲವಾಗಲಿ ಮತ್ತು ನಿಮ್ಮ ಈ ಉದ್ಯಮ ಇನ್ನಷ್ಟು ದೊಡ್ಡ ಮಟ್ಟಿಗೆ ಬೆಳೀಲಿ ಅಂತ ಜೆ.ಸಿ ಪುತ್ತೂರು ಮತ್ತು ಜೆಕಾಮ್ನ ಪರವಾಗಿ, ಎಲ್ಲರ ಪರವಾಗಿ ನಾನು ಆಶಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.